ವೀಕ್ಷಕರೇ ನಮಸ್ಕಾರ. ನಿಮಗೆಲ್ಲ ಕ್ಯೂರಿಯಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇತ್ತೀಚೆಗೆ ಪ್ರಾಜೆಕ್ಟ್ ಚೀತಾ ಮೂಲಕ 10 ಚೀತಾಗಳನ್ನು ದಕ್ಷಿಣ ಆಫ್ರಿಕಾದಿಂದ ಕೂನೋ ರಾಷ್ಟ್ರೀಯ ಉದ್ಯಾನವನಕ್ಕೆ ಕರೆತರಲಾಯಿತು. 70 ವರ್ಷಗಳ ಬಳಿಕ ಭಾರತದಲ್ಲಿ ಚೀತಾವನ್ನ ನೋಡುವ ಅವಕಾಶ ದೊರಕಿತು. ಹೌದು, ಬಿರುಸಿನ ಓಟಕ್ಕೆ ಹೆಸರಾದ ಚೀತಾವನ್ನ ಭಾರತದಲ್ಲಿ ಅಳಿವು ಕಂಡ ಪ್ರಾಣಿ ಎಂದು ಘೋಷಿಸಲಾಗಿತ್ತು. ದೇಶದಲ್ಲಿ ಕೊನೆಯ ಬಾರಿಗೆ ಚೀತಾ ಕಂಡುಬಂದಿದ್ದು 1947 ಛತ್ತೀಸ್ಗಢದಲ್ಲಿ. ಅದರ ಸಾವಿನ ಬಳಿಕ ಚೀತಾ ವಿನಾಶಗೊಂಡ ಪ್ರಾಣಿಗಳ ಪಟ್ಟಿ ಸೇರಿತು. ಚೀತಾಗಳು ಸಿಂಹ, ಹುಲಿ, ಚಿರತೆಯಂತಲ್ಲ, ಅವು ಮನುಷ್ಯರೊಂದಿಗೆ ಬೇಗ ಪಳಗುತ್ತವೆ. ಅದೇ ಕಾರಣಕ್ಕೆ 1878ರ ವೇಳೆ ಚೀತಾಗಳನ್ನ ನಾಯಿಗಳಂತೆ ಹಗ್ಗದಲ್ಲಿ ಕಟ್ಟಿ ಸಾಕಲಾಗುತ್ತಿತ್ತು. ಅದನ್ನ ಬಳಸಿಕೊಂಡು ಬೇರೆ ಪ್ರಾಣಿಗಳನ್ನ ಬೇಟೆಯಾಡಲಾಗುತ್ತಿತ್ತು. ಅನೇಕ ರಾಜಮನೆತನಗಳ ಆಳ್ವಿಕೆಗೆ ಒಳಗಾದ ನಮ್ಮ ದೇಶದಲ್ಲಿ ರಾಜಾಧಿರಾಜರುಗಳು ಚೀತಾಗಳನ್ನ ಬೇಟೆಗೆ ಬಳಸಿಕೊಳ್ಳುತ್ತಿದ್ದರು. ಮೊಘಲರ ರಾಜ ಅಕ್ಬರ್ ಬಳಿಗೆ ಬರೋಬ್ಬರಿ 9,000 ಚೀತಾಗಳಿದ್ದವು ಎಂಬ ಉಲ್ಲೇಖಗಳಿವೆ. ಬ್ರಿಟಿಷರ ಆಕ್ರಮಣದ ನಂತರ ಚೀತಾಗಳ ವಾಸಸ್ಥಾನವಾಗಿದ್ದ ಕೆಲವು ಪ್ರದೇಶಗಳಲ್ಲಿ ಟೀ, ಕಾಫಿ ಪ್ಲಾಂಟೇಶನ್ ಮಾಡಲಾಗಿತ್ತು. ಆಗ ಚೀತಾಗಳಿಂದ ತೊಂದರೆಯಾಗಬಾರದು ಎಂದು ಅವುಗಳನ್ನು ಬೇಟೆಯಾಡುವುದಕ್ಕೆ ಪ್ರೋತ್ಸಾಹಿಸಲಾಯಿತು. 1871ರ ವೇಳೆಗೆ ಚೀತಾ ಮರಿ ಬೇಟೆಗೆ 6 ರು ಹಾಗೂ ದೊಡ್ಡ ಚೀತಾ ಬೇಟೆಗೆ 12 ರು ಪ್ರೋತ್ಸಾಹ ಧನವನ್ನ ಬ್ರಿಟಿಷ್ ಸರ್ಕಾರ ನೀಡಿತು. ಇದಷ್ಟೇ ಅಲ್ಲದೆ ಹವಾಮಾನ ಬದಲಾವಣೆಯಿಂದಾಗಿ ಚೀತಾಗಳ ಸಂತಾನೋತ್ಪತ್ತಿ ಸಾಮರ್ಥ್ಯ ಕುಸಿದು ಸಂತತಿಯೇ ಅವನತಿಯತ್ತ ಸಾಗಿ ಅಳಿವು ಕಂಡ ಪ್ರಾಣಿಗಳ ಪಟ್ಟಿ ಸೇರಿತು. ಆದರೆ ಇದೀಗ ಮತ್ತೆ ನಮ್ಮ ನೆಲಕ್ಕೆ ಚೀತಾಗಳು ಕಾಲಿಟ್ಟಿವೆ. ಇನ್ನಾದರೂ ಅವುಗಳ ಆಗಮನದ ಬಗ್ಗೆ ಕೊಂಕು ನುಡಿಯದೆ ಪ್ರಕೃತಿಯ ಸಮತೋಲನವನ್ನ ಕಾಪಾಡುವ ಜವಾಬ್ದಾರಿ ನಿಮ್ಮೆಲ್ಲರದು.